ನಮಸ್ಕಾರ ಸ್ನೇಹಿತರೆ. ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡ ದವಡೆ ಎಂದರ್ಥ. ಹನು ಎಂದರೆ ದವಡೆ, ಮಾನ್ ಎಂದರೆ ವಿರೂಪಗೊಂಡಿದೆ ಎಂದು ಹೇಳಲಾಗಿದೆ. ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸುವುದರಿಂದ ಹನುಮಾನಿಗೆ ಈ ಹೆಸರು ಬರಲು ಕಾರಣವಾಯಿತು. ಒಮ್ಮೆ ಆಂಜನೇಯ ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ. ಸೂರ್ಯನನ್ನು ಹನುಮಾನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮಾನನ ಮೇಲೆ ಹಲ್ಲೆ ನಡೆಸುತ್ತಾನೆ. ಇಂದ್ರನ ವಜ್ರಾಯುಧ ಹೊಡೆತವು ಹನುಮಾನನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪಗೊಳ್ಳುತ್ತದೆ. ಅಂದಿನಿಂದ ಮಾರುತಿಯನ್ನ ಹನುಮಾನೆಂದು ಕರೆಯಲಾಗುತ್ತಿದೆ. ಇಂದ್ರನ ವಜ್ರಾಯುಧದಿಂದ ಪ್ರಜ್ಞಾಹೀನನಾದಾಗ ಹನುಮಂತನು ಒಂದು ಗುಹೆ ಒಳಗೆ ಹೋಗಿ ಬೀಳುತ್ತಾನೆ. ಆಗ ಹನುಮಂತನಿಗೆ ಉಸಿರಾಟದ ಸಮಸ್ಯೆ ಆಗುತ್ತದೆ. ಇದೇ ಕಾರಣ ಆಂಜನೇಯ ಜೋರಾಗಿ ಉಸಿರು ತೆಗೆದುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ. ಹೀಗೆ ಮಾಡಿದಾಗ ಬ್ರಹ್ಮಾಂಡದಲ್ಲಿ ಇದ್ದಂತಹ ಗಾಳಿಯು ಕ್ಷಣಿಸಲು ಪ್ರಾರಂಭಿಸುತ್ತದೆ. ಆಗ ದೇವಾನು ದೇವತೆಗಳು ಆ ಗುಹೆಗೆ ಧಾವಿಸಿ ಆಂಜನೇಯನಲ್ಲಿ ಕ್ಷಮೆ ಕೇಳುತ್ತಾರೆ. ಇಂದ್ರನು ಆಂಜನೇಯನ್ನು ಕ್ಷಮೆ ಯಾಚಿಸುತ್ತಾನೆ. ಬ್ರಹ್ಮನು ಅವನನ್ನ ಪುನರ್ಜೀವಗೊಳಿಸುತ್ತಾನೆ. ಹಾಗೂ ಎಲ್ಲಾ ದೇವತೆಗಳಲ್ಲಿ ಆಂಜನೇಯನಿಗೆ ಅಧಿಕಾರ, ಶಕ್ತಿ, ಸಾಮರ್ಥ್ಯವನ್ನು ನೀಡುವಂತೆ ವಿನಂತಿಸುತ್ತಾನೆ. ಆಗ ಅಗ್ನಿದೇವ ಅವನಿಗೆ ಜೀವನ ಪರ್ಯಂತ ಬೆಳಗಿಸುವ ಸಾಮರ್ಥ್ಯವನ್ನು ನೀಡುತ್ತಾನೆ. ಬೆಂಕಿಯಿಂದ ಸುಡದ ಹಾಗೆ ಒಂದು ವರವನ್ನು ನೀಡುತ್ತಾನೆ. ಹಾಗೆ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅವನಿಗೆ ನೀಡುತ್ತಾನೆ. ಹಾಗೆ ಶಿವನು ಎಲ್ಲ ಅಸ್ತ್ರಗಳಿಂದ ರಕ್ಷಿಸುವ ಸಾಮರ್ಥ್ಯದ ವರವನ್ನು ನೀಡುತ್ತಾನೆ. ಬ್ರಹ್ಮನು ತನ್ನ ಎಲ್ಲ ಜ್ಞಾನವನ್ನು ನೀಡಿ ಎಲ್ಲ ಆಯುಧಗಳಿಂದ ರಕ್ಷಿಸಲ್ಪಡಲು ಹಾಗೂ ಯಾವಾಗಲೂ ಒಳ್ಳೆಯ ಕಾರ್ಯವನ್ನು ಮಾಡುವ ಹಾಗೆ ವರವನ್ನು ನೀಡುತ್ತಾನೆ. ವಿಷ್ಣುವು ಹನುಮಾನನು ಬಯಸಿದಾಗೆಲ್ಲ ಪ್ರತ್ಯಕ್ಷವಾಗಬಹುದು ಹಾಗೂ ಕಣ್ಮರೆಯಾಗಬಹುದೆಂದು ವರವನ್ನು ನೀಡುತ್ತಾನೆ. ಕೊನೆಗೆ ಕುಬೇರನು ತನ್ನಲ್ಲಿದ್ದ ಗದೆಯನ್ನು ಹನುಮಂತನಿಗೆ ದಾನವಾಗಿ ಕೊಡುತ್ತಾನೆ. ಮುಂದೆ ಆಂಜನೇಯನು ಇದೇ ಗದೆಯಿಂದ ಹಲವಾರು ದುಷ್ಟರ ಸಂಹಾರ ಮಾಡುತ್ತಾನೆ. ಶಿವಪುರಾಣ ಹೇಳುವ ಪ್ರಕಾರ ಹನುಮಂತ ಶಿವ ಸ್ವರೂಪಿ. ಇದೇ ರೀತಿ ರಾಮ ವಿಷ್ಣು ಸ್ವರೂಪ. ರಾಮ ಭೂಮಿಯ ಮೇಲೆ ಧರ್ಮ ಸ್ಥಾಪನೆ ಮಾಡಲು ನೆರವಾಗುವ ಕಾರಣಕ್ಕಾಗಿ ಹನುಮಂತ ಜನಿಸುತ್ತಾನೆ. ಯಾಕಂದ್ರೆ ಕೆಲವೊಂದು ಕಾರ್ಯಗಳನ್ನು ಹನುಮಂತ ಮಾತ್ರ ಮಾಡಬಲ್ಲ ಎಂದು ಪುರಾಣಗಳು ಸಾರುತ್ತವೆ. ಅದರಲ್ಲಿ ಮುಖ್ಯವಾಗಿ ವಿಶಾಲ ಸಮುದ್ರವನ್ನು ದಾಟುವುದು. ಸೀತೆಯ ಹುಡುಕಾಟ ನಡೆಸುತ್ತಿದ್ದ ಹನುಮಂತ ಅಂಗದ ಮತ್ತು ಜಾಂಬವಂತ ಹಾಗೂ ಇತರರು ವಿಶಾಲವಾದ ಸಮುದ್ರವನ್ನು ನೋಡುತ್ತಾರೆ. ವಿಶಾಲವಾಗಿರುವ ಸಮುದ್ರವನ್ನು ನೋಡಿ ಅವರಿಗೆ ಮಾತೇ ಬರುವುದಿಲ್ಲ. ಯಾರಿಗೂ ಇದನ್ನು ದಾಟುವಂತಹ ಧೈರ್ಯ ಬರಲೇ ಇರಲಿಲ್ಲ. ಕಪಿ ಸೈನ್ಯದ ನೇತೃತ್ವ ವಹಿಸಿದ್ದ ಜಾಂಬವಂತ ಈ ಸಮುದ್ರವನ್ನು ದಾಟುವಂತಹ ಶಕ್ತಿ ಕೇವಲ ಆಂಜನೇಯನಲ್ಲಿ ಇದೆ ಎಂದು ಗೊತ್ತಾಗುತ್ತದೆ. ಹನುಮಂತನು ತನ್ನಲ್ಲಿರುವ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಜಾಂಬವಂತ ಮಾಡುತ್ತಾನೆ. ಇದರ ಬಳಿಕ ಹನುಮಂತ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪುತ್ತಾನೆ. ಲಂಕೆಗೆ ಹಾರುವ ಸಂದರ್ಭದಲ್ಲಿ ಹನುಮನ ನೆರಳು ಸಾಗರದ ದೈತ್ಯಾದಂತಹ ಸಿಂಹಕಿಯ ಬಾಹುಗಳಲ್ಲಿ ಸಿಲುಕುತ್ತದೆ. ಆ ಬಳಿಕ ಅತ್ಯಂತ ಕುರೂಪವಾದ ಜೀವೊಂದು ಸಾಗರದಿಂದ ಮೇಲೆಳುತ್ತದೆ. ಹನುಮಂತನ ದೃಷ್ಟಿಗೆ ಅದು ಗೋಚರಿಸುತ್ತದೆ. ಅದೊಂದು ಭಯಾನಕ ಸ್ವರೂಪದ ರಾಕ್ಷಸಿಯಾಗಿತ್ತು. ಮೈ ಬಣ್ಣವು ಕಲ್ಲಿದ್ದಿನಷ್ಟು ಕಪ್ಪಾಗಿತ್ತು. ಬಹುದೊಡ್ಡ ಹೊಟ್ಟೆವುಳಾಗಿದ್ದ ರಾಕ್ಷಸಿಯಾಗಿದ್ದಳು. ತನ್ನ ಬೇಟೆಯ ನೆರಳನ್ನು ಬಾಚಿಕೊಳ್ಳುವ ಮೂಲಕ ಬೇಟೆಯಾಡುವುದು ಈ ರಾಕ್ಷಸಿಯ ಹವ್ಯಾಸವಾಗಿತ್ತು. ಯಾರೇ ಆಗಲಿ ಅವರ ನೆರಳನ್ನು ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರನ್ನು ಕೊಲ್ಲುವುದು ಈ ರಾಕ್ಷಸಿಯ ಬಗ್ಗೆ ಸುಗ್ರೀವನಿಂದ ಕೇಳಿ ತಿಳ್ಕೊಂಡ ಸಂಗತಿ ಹನುಮಂತನಿಗೆ ಆಗ ನೆನಪಾಗುತ್ತದೆ. ತನ್ನ ಗುರಿ ಸಾಧನೆಯು ಮತ್ತಷ್ಟು ವಿಳಂಬವಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಆ ರಾಕ್ಷಸಿಯ ಬಾಧೆಯಿಂದ ತಾನು ಆದಷ್ಟು ಬೇಗನೆ ಪಾರಾಗುವುದು ಅಗತ್ಯವೆಂದು ಹನುಮಂತನು ಮನದಲ್ಲಿ ಚಿಂತಿಸುತ್ತಾನೆ. ತಡ ಮಾಡದೆ ಹನುಮಂತ ಅತಿ ಸೂಕ್ಷ್ಮ ಸ್ವರೂಪವನ್ನು ಧರಿಸಿ ಆಕೆಯ ಬಾಯನ್ನು ಪ್ರವೇಶಿಸುತ್ತಾನೆ. ಆಕೆಯ ಶರೀರವನ್ನು ಪ್ರವೇಶಿಸಿದ ಬಳಿಕವೂ ಹನುಮಂತನು ಆಕೆಯ ಶರೀರದ ಒಳಭಾಗಕ್ಕೆ ಹೋಗಿ ತನ್ನ ಗದೆಯಿಂದ ಆಕೆಯ ಹೊಟ್ಟೆಯ ಅಂಗಾಂಗಗಳನ್ನು ಕತ್ತರಿಸುತ್ತಾನೆ. ನೋವಿನ ಬಾಧೆಯನ್ನು ತಾಳಲಾರದೆ ಬೊಬ್ಬೆ ಇಡುತ್ತಾ ಸಿಂಹಕಿ ರಾಕ್ಷಸಿ ತನ್ನ ಬಾಯನ್ನು ತೆರೆಯುತ್ತಾಳೆ. ಆಗ ಹನುಮಂತ ಚಂಗನೆ ಆಕೆಯ ಬಾಯಿಂದ ಹೊರಗೆ ಜಿಗುತ್ತಾನೆ. ಹೊರಬಂದ ಬಳಿಕ ಹನುಮನು ತನ್ನ ಮೂಲ ರೂಪವನ್ನು ತಾಳಿ ಸಿಂಹಕಿಯನ್ನು ತನ್ನ ಗದೆಯಿಂದ ಥಳಿಸಿ ಅವಳನ್ನು ಕೊಲ್ಲುತ್ತಾನೆ. ಮುಂದೆ ಸೀತಾಮಾತೆ ಪತ್ತೆ ಮಾಡಲು ಹನುಮಂತನು ಲಂಕೆಗೆ ಹೋಗುತ್ತಾನೆ. ಪ್ರವೇಶ ದ್ವಾರದಲ್ಲಿ ಲಂಕಿನಿ ಎನ್ನುವ ರಾಕ್ಷಸಿಯು ಹನುಮಂತನಿಗೆ ಎದುರಾಗುತ್ತಾಳೆ. ಲಂಕಿನಿಯನ್ನು ಹನುಮಂತನಲ್ಲದೆ ಬೇರೆ ಯಾರೂ ಸೋಲಿಸಲು ಸಾಧ್ಯವಿರುವುದಿಲ್ಲ. ಹನುಮಂತನು ತನ್ನ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅಶೋಕವನದ ಕೆಳಗೆ ಕುಳಿತಿದ್ದ ಸೀತಾದೇವಿಯನ್ನು ಪತ್ತೆ ಮಾಡುತ್ತಾನೆ. ಸ್ವರೂಪವಾದಂತಹ ಸೀತಾದೇವಿಯು ಹನುಮಂತನು ನೀಡಿದ ರಾಮನ ಉಂಗುರದಿಂದ ಆತನನ್ನು ಪತ್ತೆ ಮಾಡುತ್ತಾಳೆ. ಈ ಹನುಮಂತ ಮಂತ್ರಗಳನ್ನು ಪಠಿಸಿದರೆ ದೆವ್ವ, ಭೂತ, ಪ್ರೇತಗಳು ಯಾವ ರೀತಿಯ ಭಯವಿರುವುದಿಲ್ಲ. ಲಂಕೆಯಲ್ಲಿ ಸೀತಾದೇವಿಯು ಇದ್ದಾಳೆಂದು ಮಾಹಿತಿಯನ್ನು ರಾಮನಿಗೆ ತಲುಪಿಸುವ ಬಳಿಕ ಹನುಮಂತನು ಲಂಕೆಯ ಹೆಚ್ಚಿನ ಭಾಗವನ್ನು ಧ್ವಂಸ ಮಾಡುತ್ತಾನೆ. ಈ ಸಂದರ್ಭದಲ್ಲೂ ಕೂಡ ಹನುಮಂತನಿಗೆ ಕುಬೇರನು ನೀಡಿದ ಆ ದಿವ್ಯ ಅಸ್ತ್ರ ಅಂದರೆ ಗದೆ ಸಹಾಯವಾಗುತ್ತದೆ.
ಮುಂದೆ ರಾವಣನ ಮಗ ಅಕ್ಷಯ ಕುಮಾರನ್ನು ಕೂಡ ಈ ಗದೆಯ ಸಹಾಯದಿಂದಲೇ ಯುದ್ಧದಲ್ಲಿ ಅವನನ್ನು ಕೊಲ್ಲುತ್ತಾನೆ. ಅಲ್ಲಿಂದ ಮುಂದೆ ಬಂದಾಗ ರಾಮನ ಹೆಸರನ್ನು ಯಾರೂ ಹೇಳುತ್ತಿರುವುದನ್ನು ಕೇಳಿದ ಹನುಮಂತ ಸನ್ಯಾಸಿಯ ರೂಪ ತಾಳಿ ಆತನ ಮುಂದೆ ಬಂದು ನಿಲ್ಲುತ್ತಾನೆ. ರಾಮನ ಜಪ ಮಾಡುತ್ತಿರುವ ವ್ಯಕ್ತಿಯು ರಾವಣನ ಸೋದರ ವಿಭೀಷಣ ಎಂದು ಹನುಮಂತನಿಗೆ ಗೊತ್ತಾಗುತ್ತದೆ. ರಾಮನಿಗೆ ಬೆಂಬಲ ನೀಡಲು ಆತನನ್ನು ಭೇಟಿಯಾಗಲು ಬಯಸುತ್ತೇನೆ ಎಂದು ವಿಭೀಷಣ ಹೇಳುತ್ತಾನೆ. ಹನುಮಂತನು ಆತನ ಮೇಲೆ ನಂಬಿಕೆ ಇಟ್ಟು ರಾಮನ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ. ಅಂತಿಮವಾಗಿ ರಾವಣನನ್ನು ವಧಿಸಲು ವಿಭೀಷಣ ರಾಮನಿಗೆ ನೆರವಾಗುತ್ತಾನೆ. ರಾಮ ಮತ್ತು ರಾವಣ ನಡುವಿನ ಯುದ್ಧದ ವೇಳೆ ರಾವಣನ ಮಗ ಇಂದ್ರಜಿತ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. ರಾಮನ ಸೇನೆ ಹೆಚ್ಚಿನ ಸೇನಾನಿಗಳು ರಾಮ ಮತ್ತು ಲಕ್ಷ್ಮಣ ಇದರಿಂದ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಇಂದ್ರನ ಬ್ರಹ್ಮಾಸ್ತ್ರ ಪ್ರಯೋಗದಿಂದ ಲಕ್ಷ್ಮಣ ಸಾಯುವ ಸ್ಥಿತಿಗೆ ಬರುತ್ತಾನೆ. ಅದೇ ಸಂದರ್ಭದಲ್ಲಿ ಲಕ್ಷ್ಮಣನನ್ನು ಸಾವಿನಿಂದ ತಪ್ಪಿಸಲು ಸಂಜೀವಿನಿ ಗಿಡ ಮಾತ್ರ ಎಂದು ಗೊತ್ತಾಗುತ್ತದೆ. ಈ ಸಮಯದಲ್ಲಿ ಹನುಮಂತ ಮಾತ್ರ ಹಿಮಾಲಯದಿಂದ ಸಂಜೀವಿನಿ ಗಿಡವನ್ನು ತರಬಲ್ಲಾಗಿದ್ದ. ಹನುಮಂತನಿಗೆ ಸಂಜೀವಿನಿ ಗಿಡ ಮೂಲ ಯಾವುದೆಂದು ಗೊತ್ತಿರುವುದಿಲ್ಲ. ಇದೇ ಕಾರಣ ಸಂಜೀವಿನಿ ಪರ್ವತವನ್ನೇ ಅಂಗೈಲಿಟ್ಟುಕೊಂಡು ಬಂದು ಲಕ್ಷ್ಮಣನನ್ನು ಬದುಕಿಸುತ್ತಾನೆ. ಯುದ್ಧದಲ್ಲಿ ಹನುಮಂತ ತನ್ನ ಅಪರೂಪ ಹಾಗೂ ಶಕ್ತಿಶಾಲಿ ಗದೆಯಿಂದ ಹಲವಾರು ಮಂದಿ ರಾಕ್ಷಸರನ್ನು ಕೊಂದು ಹಾಕುತ್ತಾನೆ. ಇದೇ ರೀತಿ ಆಂಜನ ಬಳಸಿದ ಈ ವಿಧ್ವಂಸಕಾರಿ ಶಸ್ತ್ರವೇ ಈ ಗದೆ. ಇದರ ಮಹಿಮೆ ಅಪಾರವಾಗಿದ್ದು ಮುಂದೆ ಈ ಗದೆಯನ್ನು ಮಹಾಭಾರತ ಕಾಲದಲ್ಲಿ ದುರ್ಯೋಧನ ಹಾಗೂ ಭೀಮ ಕೂಡ ಬಳಸಿದ್ದಾರೆ. ಸ್ನೇಹಿತರೆ, ಮಹಾಭಾರತವಾಗಲಿ ರಾಮಾಯಣವಾಗಲಿ ಪ್ರತಿಯೊಬ್ಬ ಸೇನಾನಿಗೆ ಪ್ರತಿಯೊಬ್ಬ ಯೋಧನಿಗೆ ತನ್ನದೇ ಆದ ಅಸ್ತ್ರಗಳಿದ್ದವು. ಹೇಗೆ ರಾಮನಿಗೆ ಬಿಲ್ಲು ಬಾಣ ಇತ್ತೋ ಹಾಗೆ ಹನುಮಂತನಿಗೆ ಗದೆ ಸಹಾಯವಾಗಿತ್ತು. ಮಹಾಭಾರತದಲ್ಲೂ ಕೂಡ ದುರ್ಯೋಧನ ಹಾಗೂ ಭೀಮ ಗದೆಯನ್ನು ಬಳಸಿದರೆ ಅರ್ಜುನ ಹಾಗೂ ಕರ್ಣ ಬಿಲ್ಲು ಬಾಣವನ್ನು ಬಳಸಿದ್ದರು. ಈ ಶಸ್ತ್ರಗಳಿಂದಲೇ ಈ ದಿವ್ಯ ಶಸ್ತ್ರಗಳಿಂದಲೇ ಅವರು ತಮ್ಮ ಯುದ್ಧಗಳನ್ನ ಹಾಗೂ ತಮ್ಮ ಜೀವನವನ್ನ ಬದಲಾಯಿಸಿದ್ದರು. ಟೀ ಕಾಫಿ ಹೆಚ್ಚು ಕುಡಿದ್ರೆ ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ 1000 ರೂಪಾಯಿ ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ ಒಂದೇ ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ 549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತ ಹುಟ್ಟಿದನೆಂದು ಹೇಳಲಾಗುವ 2 ದಿನಗಳು ನಮಗೆ ಗೋಚರಿಸುತ್ತವೆ. ಮೊದಲನೆಯದು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ರಾಮ ಭಕ್ತನಾಗಿದ್ದ ಹನುಮಂತನ ತಾಯಿ ಅಂಜನಿ ಶಿವನನ್ನು ತಪಸ್ಸು ಮಾಡಿ ಆತನನ್ನು ಮಗನನ್ನಾಗಿ ಪಡೆಯಲು ಇಚ್ಛಿಸುತ್ತಾಳೆ. ನಂತರ ಶಿವನು ತನ್ನ ಶಕ್ತಿಯ ಒಂದು ಭಾಗವನ್ನ ಯಜ್ಞಕುಂಡದಲ್ಲಿ ಪವನ ದೇವನ ರೂಪದಲ್ಲಿ ಅರ್ಪಿಸುತ್ತಾನೆ. ಅದೇ ಶಕ್ತಿ ಅಂಜನಿ ದೇವಿಯ ಗರ್ಭದಲ್ಲಿ ಪ್ರವೇಶಿಸುತ್ತದೆ. ಹೀಗೆ ಹನುಮಂತನು ಚೈತ್ರ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಜನಿಸುತ್ತಾನೆ ಎಂದು ಉಲ್ಲೇಖವಿದೆ. ಪೌರಾಣಿಕ ಕಥೆಗಳ ಪ್ರಕಾರ ರಾವಣನನ್ನು ಅಂತ್ಯ ಮಾಡಲು ವಿಷ್ಣು ರಾಮನ ಅವತಾರವನ್ನು ಪಡೆಯುತ್ತಾನೆ. ಆ ಸಮಯದಲ್ಲಿ ಎಲ್ಲಾ ದೇವತೆಗಳು ರಾಮನಲ್ಲಿ ಸೇವೆ ಸಲ್ಲಿಸಲು ವಿವಿಧ ರೂಪದಲ್ಲಿ ಅವತರಿಸುತ್ತವೆ. ನಿಮಗೆ ಗೊತ್ತಿರುವ ಹಾಗೆ ಶೇಷನಾಗವು ಲಕ್ಷ್ಮಣ ರೂಪದಲ್ಲಿ ಅವತರಿಸುತ್ತಾನೆ. ಅದೇ ರೀತಿ ಆಂಜನೇಯ ಶಿವನ 11ನೆಯ ರುದ್ರಾವತಾರ ಎಂದು ಹೇಳಲಾಗುತ್ತದೆ. ಈ ರೂಪದಲ್ಲಿ ಶಿವನು ರಾಮನ ಸೇವೆ ಮಾಡುತ್ತಾನೆ. ಇದರಿಂದಾಗಿ ರಾವಣನನ್ನು ವಧೆ ಮಾಡಲು ರಾಮ ಯಶಸ್ವಿಯಾಗುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಹನುಮಾನ್ ಅಂಜನಿ ದೇವಿಯ ಪುತ್ರ. ಬಾಲ್ಯದಲ್ಲಿ ಹನುಮಂತ ಅತ್ಯಂತ ಚೇಷ್ಟವುಳ್ಳನಾಗಿದ್ದ. ಸೂರ್ಯನನ್ನು ನೋಡಿ ಹಣ್ಣೆಂದು ಭ್ರಮಿಸಿ ಹಿಡಿಯುವುದಕ್ಕೆಂದೇ ಹಾರಿದ್ದನು. ಸೂರ್ಯ ಓಡಿ ಹೋಗಿದ್ದಾಗ ಹನುಮಾನ್ ಬೆನ್ನಟ್ಟುತ್ತಾನೆ. ಇದನ್ನು ಕಂಡ ಇಂದ್ರನು ತನ್ನ ವಜ್ರಾಯುಧದಿಂದ ಹೊಡೆಯುತ್ತಾನೆ. ಹೀಗೆ ಕೆಳಗೆ ಬಿದ್ದ ಹನುಮಂತನ ಗದ್ದವು ಗಾಯವಾಗಿ ಕೆಂಪಾಗುತ್ತದೆ ಹಾಗೂ ದೊಡ್ಡದಾಗುತ್ತದೆ. ಹೀಗಾಗಿ ಆಂಜನೇಯನಿಗೆ ಹನುಮಂತ ಎಂದು ಹೆಸರು ಬರುತ್ತದೆ. ಆಂಜನೇಯ ತನ್ನ ತುಂಟತನ ಹಾಗೂ ಚೇಷ್ಟೆಯ ಹೊರತಾಗಿ ನಿಷ್ಠಾವಂತ ಹಾಗೂ ಶಕ್ತಿಶಾಲಿ ಎಂದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯ. ಸೀತಾನ್ವೇಷಣೆ ಆಂಜನೇಯನ ಬಹುಮುಖ್ಯ ಸಾಹಸಗಳಲ್ಲಿ ಒಂದು. ಸುಗ್ರೀವನ ಸೈನ್ಯದಲ್ಲಿದ್ದ ಉಳಿದೆಲ್ಲ ವೀರರ ಶಕ್ತಿ ಒಂದು ಕಡೆ ಆದರೆ ಆಂಜನೇಯನ ಶಕ್ತಿ ಒಂದು ಕಡೆಯಾಗಿತ್ತು.
ಆಂಜನೇಯ ಸಮುದ್ರ ಲಾಂಛನ ಮಾಡುವ ಸನ್ನಿವೇಶ ಸುಂದರವಾಗಿದೆ. ತನ್ನ ಯೋಗ ಶಕ್ತಿಯನ್ನು ಜಾಗೃತಗೊಳಿಸಿ ತನ್ನ ಜಡ ದೇಹವನ್ನು ಬಿಟ್ಟು ಚೇತನವಾಗಿ ರೂಪಾಂತರ ಹೊಂದುತ್ತಾನೆ. ಅದನ್ನು ನೋಡಿ ಕಪಿವೀರರೆಲ್ಲ ಜಯ ಘೋಷಣೆಯನ್ನು ಮಾಡುತ್ತಾರೆ. ಅನಂತರ ಆಂಜನೇಯ ತನ್ನ ರುದ್ರ ರೂಪವನ್ನು ತಾಳಿ ಮನುಷ್ಯನ ಕಲ್ಪನೆಯೇ ತತ್ತರಿಸುವಂತೆ ನೆಲಕ್ಕೂ ಬಾನಿಗೂ ಒಂದೇ ಆಗಿ ಅದರ ಮಧ್ಯೆ ನಿಲ್ಲುತ್ತಾನೆ. ಹನುಮನ ಪಾದದ ಹೊಡೆತಕ್ಕೆ ಇಡೀ ಬೆಟ್ಟವೇ ಅಲುಗಾಡಿ ಪ್ರಾಣಿ ಪಕ್ಷಿಗಳು ಆ ವನಭೂಮಿ ಮಗುವಿನ ಕೈಯಲ್ಲಿ ಗಿಲಿಗಿಚ್ಚಿಯಾಗಿತ್ತು. ಹನುಮಂತ ಆಗಸದಲ್ಲಿ ಹಾರುತ್ತಿದ್ದರೆ ಆಕಾಶಕ್ಕೆ ಸಿಡಿದ ಪರ್ವತದಂತೆ ಕಾಣುತ್ತಿತ್ತು. ಹೀಗೆ ಸಾಹಸದಿಂದ ಲಂಕೆಯನ್ನು ತಲುಪಿ ಸೀತೆಗೆ ರಾಮನ ಮುದ್ರಿಕೆಯನ್ನು ಕೊಡುತ್ತಾನೆ. ಹನುಮಾನ್ ಶಿವನ ಅವತಾರವೆಂದು ಎಲ್ಲರೂ ಒಪ್ಪೋದಿಲ್ಲ. ಆದರೆ ಇದನ್ನು ನಂಬುವವರು ಹಲವಾರು ಜನರಿದ್ದಾರೆ. ಯಾಕಂದ್ರೆ ನಮ್ಮ ಪುರಾಣಗಳಲ್ಲೂ ಕೂಡ ಅವನ ಜನ್ಮದ ಬಗ್ಗೆ ಹಲವಾರು ಮಾಹಿತಿಗಳು ಹಲವಾರು ದ್ವಂದ್ವವನ್ನ ಸೃಷ್ಟಿಸಿವೆ. ಈ ಬಗ್ಗೆ ಶಿವಪುರಾಣದಲ್ಲಿ ಶತರುದ್ರಿಯ ಸಂಹಿತೆಯಲ್ಲೂ ಕೂಡ ಇದನ್ನು ಉಲ್ಲೇಖಿಸಲಾಗಿದೆ. ಹನುಮಂತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಮಹಾಬ್ರಹ್ಮಚಾರಿ, ಅದ್ವಿತೀಯ ಪಂಡಿತ, ವ್ಯಾಕರಣಿ, ಮಹಾಮೇಧಾವಿ, ಸಂಗೀತ ತಿಳಿದವ. ಇಂತಹ ಸಾಮರ್ಥ್ಯಗಳೆಲ್ಲ ಇದ್ದಿದ್ದರಿಂದಲೇ ಅವನು ರಾಮನ ಪರಮ ಭಕ್ತನಾಗಿದ್ದ. ಇಂದಿಗೂ ಹನುಮಂತ ಚಿರಂಜೀವಿಯಾಗಿಯೇ ಇದ್ದಾನೆ ಎಂದು ನಂಬಲಾಗಿದೆ. ಎಲ್ಲಿ ರಾಮಕಥೆ, ಎಲ್ಲಿ ರಾಮ ಕೀರ್ತನ ಜರುಗುತ್ತದೆಯೋ ಅಲ್ಲಿ ಭಕ್ತಿಯಿಂದ ಕೈಮುಗಿದು ಸಹೃದಯವಾಗಿ ಕೇಳುತ್ತಾನೆಂದು ಜನರ ನಂಬಿಕೆ ಇದೆ. ಆದ್ದರಿಂದಲೇ ವೇದಿಕೆಯಲ್ಲಿ ಒಂದು ಮಣೆ ಹಾಕಿ ಅವನನ್ನು ಎಲ್ಲ ಪೂಜೆಗಳಲ್ಲಿಯೂ ಆಹ್ವಾನಿಸಲಾಗುತ್ತದೆ. ಸ್ನೇಹಿತರೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹನುಮಂತ ಬೇಕಾದಂತಹ ದೇವ. ಯಾಕಂದ್ರೆ ದೇವಾನು ದೇವತೆಗಳಲ್ಲಿ ಇಲ್ಲಿಯವರೆಗೆ ವಾಸಿಸುತ್ತಿರುವ ದೇವರೆಂದ್ರೆ ಅದು ಹನುಮಂತ ಮಾತ್ರ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿ ಹಾಗೂ ರೋಚಕ ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.